ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಂಟಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳದ ಮಹತ್ವಾಕಾಂಕ್ಷೆಯ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕನಸಿನ ಯೋಜನೆಯಾದ ಪಂಚರತ್ನ ಯೋಜನೆಯ ಪ್ರಚಾರದ ಮತ್ತು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರು, ಜೆಡಿಎಸ್ ಪಕ್ಷ ಸಮಾನತೆಯ ಸಂಕೇತ. ನನ್ನ ಅವಧಿಯಲ್ಲಿ ಯಾವುದೇ ಕಾಮಗಾರಿಗಳಲ್ಲಿ ಗುತ್ತಿಗೆದಾರರ ಬಳಿ ಕಮಿಷನ್ ಪಡೆದುಕೊಂಡಿರುವುದಿಲ್ಲ ಮತ್ತು ಬೇರೆ ಪಕ್ಷದ ಗುತ್ತಿಗೆದಾರರಿಗೂ ತೊಂದರೆ ನೀಡಿರುವುದಿಲ್ಲ. ನಾವುಗಳು ಸಭೆ ಕರೆದಾಗ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಹಣದ ಬೇಡಿಕೆ ಇಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿರುತ್ತಾರೆ. ಈ ದಿನವೂ ಕೇವಲ ಒಂದು ಕರೆಗೆ ಸಾವಿರಾರು ಜನ ಬಂದಿದ್ದಾರೆ. ನಮ್ಮ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಿಗೆ ಜೆಡಿಎಸ್ ಪಕ್ಷದ ಪಂಚರತ್ನ ಯೋಜನೆ ಯಾತ್ರೆಯು ಆಗಮಿಸಲಿದ್ದು, ಈ ಯೋಜನೆಯ ಪ್ರಚಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ಆಗಮಿಸಲಿದ್ದಾರೆ. ನಮ್ಮ ಕ್ಷೇತ್ರದ ಪ್ರಚಾರವನ್ನು ಹೆಚ್ಚು ಜನಪ್ರಿಯವಾಗುವಂತೆ ಪ್ರಚಾರಗೊಳಿಸಿ ಯಶಸ್ವಿಯಾಗಿ ಮತ್ತೆ 2023ರಲ್ಲಿ ಕುಮಾರಸ್ವಾಮಿ ಅವರನ್ನು ಮತ್ತೆ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಹಾಗೂ ನನ್ನನ್ನು ಆಶೀರ್ವದಿಸಬೇಕು ಮತ್ತು ಸಂಘಟನೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಇನ್ನು ಯಾವ್ಯಾವ ನಾನೇನು ಲಂಚ ಉದ್ದೇಶಿಸಿಲ್ಲ, ರೇಪ್ ಮಾಡಿ ಉದ್ದೇಶಿಸಿಲ್ಲ, ಮರಳು ಮಾಡಿ ಉದ್ದೇಶಿಸಿಲ್ಲ, ಪ್ರತಿಭಟನೆ ಮಾಡೋಕ್ಕೆ ಅವೆಲ್ಲ ನಮ್ಮ ಮುಂದೆ ಲಕ್ಷ್ಮಣ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಅದಕ್ಕೆ ಯಾರೋ ಅವಶ್ಯ ಇಲ್ಲ. ಇವತ್ತಿನ ಕಾರ್ಯಕ್ರಮ 21ನೇ ತಾರೀಕು ಪಂಚರತ್ನದ ಬಗ್ಗೆ ರತ್ನದ ಬಗ್ಗೆ ತುರುವೇಕೆರೆ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಬರಬೇಕಾಗಿದೆ. ಮಳೆ ಪ್ರಯುಕ್ತ ಡಿಸೆಂಬರ್ 4ಕ್ಕೆ ಮುಂದೂಡಿದ್ದಾರೆ. ಡಿಸೆಂಬರ್ ಗುಬ್ಬಿ ಚಿಕ್ಕನಾಯಕಳ್ಳಿ ನೋಡಿ ನಮಗೆ 4ನೇ ತಾರೀಕು ಬೆಳಗ್ಗೆ ಬರ್ತಾರೆ. ಭಾರತದ ಮುಖಾಂತರ ದಂಡಿಸಿರ, ಸಂಖ್ಯೆ ಕಲ್ಲೂರು, ಸಿಎಸ್ಪುರ, ಸಿಜೆವಿ, ಮಹೇಶ್ವರ, ಮಾಲ್ಕೆರೆ, ಬೇಲೂರು ಮುಖಾಂತರ ದಬ್ಬೆಘಟ್ಟ, ವಾಸ್ತವ. ಇದು ಕಾರ್ಯಕ್ರಮ ರೂಪುರೇಷೆ. ಖಂಡಿಗ, ಉಲ್ಲೇಖರೆ ಅಲ್ಲ ಉಲ್ಕಲ್ ಹಾಗೆ ಕರ್ತೂರು, ಅಂತಿಮವಾಗಿ ಕರ್ತೂರು ಮುಖಾಂತರ ಹೋಗ್ಲಿಂದ ಒಂದು ಸ್ಟೇಟ್ಮೆಂಟ್ ಮಾಡಿ ಚರ್ಚೆ ಮಾಡಿದ್ರು. ಏನಾದ್ರು 4ನೇ ತಾರೀಕು ಹೋಗ್ತಿಲ್ಲ, ಸಂಜೆ ಮುಗಿಸಲು ಹೋದ್ರೆ ಏನು ಮಾಡೋಕ್ಕಾಗಲ್ಲ. 5ನೇ ತಾರೀಕು ಹುಡುಗಿಗೆ ಹೋಗೋದ್ರಿಂದ ಆ ಒಂದು ಕಾರ್ಯಕ್ರಮ ಸ್ಕಿಪ್ ಆಗುತ್ತೆ. ನೋಡೋಣ, ಸಭೆ ಕೇಳ್ತೀವಿ. ಒಂದು 2 ಅವರ್ ಕೊಟ್ರೆ ಅವ್ರು ಆ ಪೂರ ಮುಗಿಸ್ಕೊಂಡು ಚಿಂತನೆ. ಯಾಕೆಂದ್ರೆ ನಾವೆಲ್ಲರೂ ಸಹ ಒಂದು ದೊಡ್ಡ ಪ್ರಚಾರ ಕೊಡ್ತೀವಿ. ನಾವು ಪಾಲಿಸ್ ಆಗಿ, ಪಾಂಪ್ಲೆಟ್ಸ್ ಆಗಿ ಎಲ್ಲ ನಿಮ್ಮ ಕಟೌಟ್ ಎಲ್ಲ ಹಾಕ್ಸಿ ನಾವು ಮಾಡ್ತೇವೆ. ಕಟೌಟ್ ನಾವು ಯಾರ ಬೇಕಾದ್ರೂ ಹಾಕಿರ್ಬೋದು, ಯಾವ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಗೆ ಫೋಟೋ ಹಾಕಿ ಹಾಕ್ತೇಳಿ, ಯಾರು ನಮ್ದು ಹಾಕಿಲ್ಲ ಅವ್ರು ಹಾಕಿಲ್ಲ ಅಂತ ಕೇಳಾಗಿಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೆ ನೀವು ಹಾಕ್ತೇಳಿ, ಅದಕ್ಕೆ ಕೊರತೆ ಇಲ್ಲ. ತುರುವೇಕೆರೆ ಟೌನ್ಗೆ ಕರೆದಿಲ್ಲ. ಕಾರಣ ಏನಂದ್ರೆ ತುರುವೇಕೆರೆ ಟೌನ್ಗೆ ಚುನಾವಣೆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡೋಣ ಅಂತೇಳಿ ತುರುವೇಕೆರೆ ಕರೆದಿಲ್ಲ. ಎಲ್ಲ ಔಟ್ಸ್ಕ್ರಿಟ್ ರೂರಲ್ ಸೈಡ್ನಲ್ಲಿ ಈ ಒಂದು ಕಾರ್ಯಕ್ರಮನ ಪ್ರಚಾರ ಮಾಡಬಹುದು. ಹಳ್ಳಿನಲ್ಲಿ ಜನತೆಗೆ ಅನುಕೂಲ ಆಗಬೇಕು ಅಂತ ಮಾಡಬೇಕು. ಮಾಡಿಸಿದ್ರೆ ಲೋಕಲ್ನಲ್ಲಿ ಆನೆಕೆರೆ, ಮುಗಿಯೂರು ಈ ಮಹತ್ವ ಪಂಚಾಯತಿ ಸೇರಿ ಮಾಡಿಸಿದ ಸಭೆ ಮಾಡೋದು. ದಂಡಿಸಿದ ಅಂತಿಲ್ಲ ಅರವಳ್ಳಿ, ಉಲ್ಲೇಖರಿಗೆ ಅಲ್ಲಿ ನಿಲ್ಲುತ್ತೆ. ಅದು ದಂಡಿಸಿದಲ್ಲಿ ಸಂಖ್ಯೆ ವಸತಿ, ಸಂಖ್ಯೆ ಕೊಂಡತಿ, ಸಂಖ್ಯೆ ವಸತಿಗೆ ದಯಾಸಿಲ್ಲ. ಒಂದು ಅಲ್ಲಿಗೆ ಹೋಗ್ಬೇಕು, ಕೈ ಮುಟ್ಕೊಂಡು ಹೋಗ್ತಾರೆ. ಕಲ್ಲೂರು ಪಂಚಾಯತಿ ಸೇರಿ ಒಂದು ದೊಡ್ಡ ಸಭೆ ಆಗ್ತದೆ. ಸಿಎಸ್ಪುರ ಎಲ್ಲ 5 ಪಂಚಾಯತ್ ಸಿಎಸ್ಪುರದಲ್ಲಿ ಸಭೆ ಮಾಡಿ ಅಲ್ಲೇ ಮಧ್ಯಾಹ್ನ ಲಂಚ್ ಬ್ರೇಕ್ ಕೊಟ್ಟು ನಮ್ಮವ್ರಿಗೆಲ್ಲ ಅಲ್ಲಿ ಆ ಸಭೆ ನಾವು ಮಾಡ್ಕೊಂಡಿದ್ವಿ. ಇದರ ಅಧ್ಯಕ್ಷರು ಬಂದವ್ರೆ ಇದ್ದಾರೆ. ಆ ಸಿಎಸ್ಪುರ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಇದು ಶ್ರೀಗಳ್ಳಿ ಮುಖಾಂತರ ಬಂದಾಗ ಶ್ರೀಗಳ್ಳಿ ಭಾಷೆ ಇವೆಲ್ಲ ಯಾರು ಭಾಷೆ ಬೈಕೋಸಲಿ, ಸೊಲರಲ್ಲಿ, ಒಳಗೊಂಡ ತಾಳ್ಮೆರೆ ಎಲ್ಲವೂ ಸೇರ್ಬೇಕು. ಮುಂದಿನ ದಬ್ಬೆಘಟ್ಟ ಪೂರ್ತಿ ಅನೌನ್ಸ್ ಮಾಡ್ತೀವಿ. ದಬ್ಬೆಘಟ್ಟಿಗೆ ಎಷ್ಟು ಜನ ನೈಟ್ ಬರಬೇಕಾಗುತ್ತೆ. ಹಾಗಾಗಿ ಮಾವಿನಕೆರೆ ಮುಖ್ಯದಲ್ಲಿ ಮಾವಿನಕೆರೆ ಆಗ ಹೋಗ್ತೀವಿ. ಈ ಮಿಕ್ಕವೆಲ್ಲ ಅರಮನೆ ಪಾಟಿಗೆ ಆಯಾ ಊರಿಗೆ ಹೋಗ್ಬೇಕು ಚಿಂತನೆ ಆಗದೆ ಇದ್ರೆ ಪ್ರಬಂಧರು ಸಹ ದಬ್ಬೆಘಟ್ಟಿಗೆ ಬರಬೇಕಾಗುತ್ತೆ. ಅದಕ್ಕೆಲ್ಲ ಅನೌನ್ಸ್ಮೆಂಟ್ ಅನ್ನು ಕೊಡ್ತೇವೆ. ವ್ಯವಸ್ಥಿತವಾಗಿ ನಾವು ಈ ಪಾಂಪ್ಲೆಟ್ಸ್ ಅನ್ನು ಹಾಕಿ ನಾವೆಲ್ಲರಿಗೂ ಬರವಣಿಗೆ ಮಾಡಿಕೊಡ್ತೀವಿ. ದಯಮಾಡಿ
ಬಹಳ ಉತ್ತಮವಾದಂತಹ ಕಾರ್ಯಕ್ರಮ, ದಯಮಾಡಿ ಅರ್ಥ ಮಾಡ್ಕೊಂಡು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು ಹಾಗೂ ತಾಲೂಕು ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ದೇವರಾಜ್ ರವರು ಮಾತಾಡಿ, ನಾನು ಕೂಡ ಜೆಡಿಎಸ್ ಪಕ್ಷದಲ್ಲೇ ಇದ್ದವನು. ಈ ಬಾರಿ ಶಾಸಕನಾಗಿ ಮತ್ತು HD ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಲೇಬೇಕು ಎಂಬ ಪಣತೊಟ್ಟು ಜೆಡಿಎಸ್ ಪಕ್ಷವನ್ನು ಮತ್ತೆ ಸೇರಿಕೊಂಡಿದ್ದೇನೆ ಎಂದರು. ಸಮಗ್ರ ಅಭಿವೃದ್ಧಿಗೆ ಸ್ವಾಭಿಮಾನವಾಗಿ ಸಂಪೂರ್ಣ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ಪಂಚರತ್ನ ಯೋಜನೆಗಳ ಅಗತ್ಯತೆ ಇದೆ ಅಂತ ಕುಮಾರಸ್ವಾಮಿ ಅವರು ಒಂದು ಪಂಚರತ್ನ ಯೋಜನೆಯ ರೂಪಿಸಕ್ಕೆ ಒಂದು ಮ್ಯಾನಿಫೆಸ್ಟೋ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಾವು ಬಹುಮತ ಪಕ್ಷ, ನಮ್ಮ JDS ಬಹುಮತ ಪಕ್ಷ ಕೊಟ್ಟಲ್ಲಿ ಪಂಚರತ್ನ ಯೋಜನೆಗಳು ಜಾರಿ ಬರೋದ್ರಲ್ಲಿ ಯಾವ ತರ ಪಕ್ಷ ಇದೆ. ಈಗ ಪಂಚರತ್ನ ಯೋಜನೆಗಳು ಪ್ರತಿ ವರ್ಷ ಏನು ಪಂಚರತ್ನ ಯೋಜನೆ ಅಂತಂದ್ರೆ, ಮೊದಲನಿಗೆ ಒಂದು ಶಿಕ್ಷಣ, ಆರೋಗ್ಯ, ವಸತಿ, ಉದ್ಯೋಗ, ಕೃಷಿ, ಈ 5 ಕ್ಷೇತ್ರದಲ್ಲಿ ನಮ್ಮ ರೈತರಿಗೆ ಬಹಳ ಸಮೀಪವಾಗಿ, ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಯೋಜನೆಯನ್ನು ರೂಪಿಸಿದ್ದಾರೆ. 5 ವರ್ಷಗಳಲ್ಲಿ ಪ್ರತಿ ವರ್ಷ ಒಂದೊಂದು ಯೋಜನೆಯನ್ನ ಜಾರಿಗೆ ತರಿಸೋದಕ್ಕೆ ಅವರು ಸಂಕಲ್ಪ ಮಾಡಿದ್ದಾರೆ. ಮೊದಲರಿಗೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ವಸತಿ ಇರ್ಬೋದು. ಶಿಕ್ಷಣ ಅಂತಂದ್ರೆ ನಾವು ಏನೋ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದಂತ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಒಂದು ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಒಂದು ಸಂಕಲ್ಪ ಮಾಡಿದ್ದಾರೆ. ಈ ಸಭೆಯಲ್ಲಿ ಜೆಡಿಎಸ್ ತಾಲೂಕಿನ ಅಧ್ಯಕ್ಷ ಸ್ವಾಮಿ, ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಘಟ್ಟ ಚಂದ್ರೇಶ್, ಬಾಣಸಂದ್ರ ರಮೇಶ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಗೌಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಒಬ್ಬನಾಗಸಂದ್ರ ಸೋಮಣ್ಣ, SC ಘಟಕದ ಹೊನ್ನಳ್ಳಿ ಕೃಷ್ಣಮೂರ್ತಿ, ತೋವಿನಕೆರೆ ರಂಗಸ್ವಾಮಿ, ಡಾಕ್ಟರ್ ಚಂದ್ರಯ್ಯ, ಬಡಾವಣೆ ಶಿವರಾಜ್, ಬೀಗನಹಳ್ಳಿ ಪುಟ್ಟರಾಜು, ಮಾಜಿ ಶಾಸಕರ ಆಪ್ತ ಕಾರ್ಯದರ್ಶಿ ರಘು ಹಮ್ಮಸಂದ್ರ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸಿದ್ದಗಂಗಯ್ಯ, ಮಾವಿನಕೆರೆ ವಿಜಯ್ ಕುಮಾರ್ ಮುಂತಾದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ.